ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಗೊಬ್ಬನ ಪಿಸ್ತೂಲ್ ಒಂದು ಎನ್ನಿದು ಮೇಜದ ಮಿತ್ತಡಿತ್ತಿನ ನಿಜವಾಯಿನ ಪಿಸ್ತೂಲ್ದ ಟ್ರಿಗ್ಗರ್ ಒತ್ತದು ಜವನೆವರಿಯಾಗ ಪೆಟ್ಟಾಯಿನ ಸಂಗತಿ ಸೋಮವಾರ ವಾಮಂಜೂರ್ ಕೈತಲು ನಡೆತದಂಡು ಕುಡ್ಲ ವಾಮಂಜೂರ್ದ ಸೆಕೆಂಡ್ ಹ್ಯಾಂಡ್ ಬಜಾರ್ಡ್ ಮೇಜಿಡಿದಿತ್ತಿನ ಪಿಸ್ತೂಲುನು ಸಂತೆದ ಪಿಸ್ತೂಲ್ ಒಂದು ಎನ್ನಿದು ಸಫ್ವಾನ್ ಪನ್ಪುನ ಜವನೆ ಐತ ಕುದುರೆ ಒತ್ತುದೇರು ಅವು ನಿಜವಾಯಿನ ಪಿಸ್ತೂಲ್ ಆದಿದ್ದು ಬಂಜಿಗೆ ದೀದು ಒತ್ತು ನೀಡಿದವರ ಪೆಟ್ಟಾದ ಆಸ್ಪತ್ರೆ ಸೇರಿನ ಸಂಗತಿ ನಡೆತದನೆಂದು ತಿಳಿದು ಬೈದಂಡು ರಡ್ಡನೇ ಕೈ ಸೊತ್ತುಲೆನ್ನದೆ ತುಣಿಯರೆ ಜವನೆ ಅಂಗಡಿಗೆ ಬಸದಿತ್ತೇರು ಭಾಸ್ಕರ್ ಪನ್ಪನಾರ ಅಂಗಡಿದ ಮೇಜಿದ ಮಿತ್ತು ಪಿಸ್ತೂಲ್ ದೀದು ಉಲಾಯಿ ಪೋತುನ ಪೊರ್ತುಡು ಸಫ್ವಾನ್ ಪಿಸ್ತೂಲ್ ಪತ್ತದೇರು ಗೊಬ್ಬನ ಪಿಸ್ತೂಲ್ ಒಂದು ಎನ್ನದು ಕೈಟ್ ಪತ್ತದು ತಮಾಷೆಗಿಂದು ಬಂಜಿಗೆ ದೀದು ಪಿಸ್ತೂಲ್ದ ಕುದುರೆ ಒತ್ತುದೇರು ಪಿಸ್ತೂಲ್ಡು ಗುಂಡು ಇತ್ತದು ಅವು ಬಂಜಿಗೆ ಪೊಗ್ಗುದು ಪೆಟ್ಟಾದು ಅರಿನ ಅಪಗನೆ ಆಸ್ಪತ್ರೆಗೆ ಸಾಗಾದೇರು ಜನಪ್ರತಿನಿಧಿಗಳು ಸಾಮಾಜಿಕ ಜವಾಬ್ದಾರಿನಿಂದ ತಂದು ಬಡವರಿಗೆ ಸಹಾಯ ಮಲ್ಪಡೊಂದು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತೇರು ದುಂಬುದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಬಡವರಾದ ಪುನಃ ಸಂಸಾರ ವಂಜಿಕೆ ಇಲ್ಲು ಕಟ್ಟಾದು ಇಲ್ಲು ಬುಡ್ದು ಕುರುಪನ ಲೇಸಿಡಾರು ಪಾತಿರಿಯರು ಕುಡ್ಲ ಮಹಾನಗರ ಪಾಲಿಕೆದ ಈ ದುಂಬುದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಬಡವರಿನ ಸಂಸಾರ ವಂಜಿಕೆ 16 ಲಕ್ಷ ರೂಪಾಯಿ ಖರ್ಚಿಡಿ ಇಲ್ಲು ಕಟ್ಟಾದು ಕುರ್ದು ಜನಪ್ರತಿನಿಧಿಗಳಿಗೆ ಮಾದರಿಯಾತಿರು ಮುಪ್ಪನೆ ಕೊಡಿಯಲ್ ಬೈಲ್ ವಾರ್ಡ್ದ ವಿವೇಕನಗರ ಕೈತರು ಗಣೇಶ್ ಬುಕ್ಕ ರೋಹಿಣಿ ಕಂಡನಿ ಬೊಡಿದಿಗೆ ಹೊಸ ಇಲ್ಲು ಒದಗದೇರು ಹೊಸ ಇಲ್ಲು ಕೇಶವ ಸದನ ಬುಡ್ದು ಕುರುಪನ ರೇಸು ಐತಾರ நடத்தண்டு ಗಣೇಶ್ ಬೊಕ್ಕ ರೋಹಿಣಿ ವಾಸಮಲ್ದೊಂದಿತ್ತಿನ ಓಡ್ದ ಪರ ಇಲ್ಲು ಮರಿಯಲೋಡು ಮಗರ್ದಂಡು ಅಕ್ಲು ಬೊಕ್ಕ ಜೋಕುಲು ಅಪಾಯಡ್ದು ಬಚಾವಾದಿತ್ತೇರು ಜಾಗೆಗೆ ಪೋತುನ ಮೇಯರ್ ಸುಧೀರ್ ಶೆಟ್ಟಿ ಅಕ್ಲಿನ ಕಷ್ಟ ತೂದು ತಾನು ತನ್ನ ನಿಲಿಟ್ಟು ಇಲ್ಲು ಕಟ್ಟಾದ ಕೊರ್ಪೆ ಎಂದು ಪಾತಿರ ಕೊಡ್ದಿತ್ತೇರು ಕೊರ್ನ ಪಾತಿರದಂಚ 16 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜಿದ ರಡ್ಡ ಹಾಸಿಗೆ ಕೋಣಿದ ಆಜನೂದು ಚದರ ಅಡಿ ಉಪ್ಪನ ಇಲ್ಲಿನ 4 ತಿಂಗಳು ಕಟ್ಟಾದಿರು ಈ ದುಂಬುಲ ಸುಧೀರ್ ಶೆಟ್ಟಿ ಅರನ ನಿಲಿಟ್ಟು 4 ಇಲ್ಲು ಕಟ್ಟಾದು ಬಡವರಿಗೆ ಕೊಡ್ದಿತ್ತೇರು ಕಾರ್ಯಕ್ರಮಟು ಸುಧೀರ್ ಶೆಟ್ಟಿ ಪಾತಿರ್ದು ಆಸರೆ ಪಂಪನ ಟ್ರಸ್ಟ್ ಕಟ್ಟದು ಬಡವರಿಗೆ ಇಲ್ಲು ಕಟ್ಟದು ಕೊರುಪನ ಮನಸ್ಸುಂಡು ಎಂದು ಪಂಡೇರು ಇಲ್ಲು ಬುಡ್ದು ಕೊರುಪನ ಕಾರ್ಯಕ್ರಮಟು RSS ಕ್ಷೇತ್ರೀಯ ಸಂಘ ಸಂಚಾಲಕರು ಡಾಕ್ಟರ್ ವಾಮನ ಶನಿ ಶಾಸಕರು ವೇದವ್ಯಾಸ್ ಡಿ ಕಾಮತ್ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಬೊಕ್ಕ ಬಿನ್ನಿರು ಪಾಲ್ದೊಂಡರು ಮಲ್ಲ ಬಿನ್ನಿರಾದ ಪಾಲ್ದೊನ್ನ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದು ಸುಧೀರ್ ಶೆಟ್ಟಿಯರ ಸಾಮಾಜಿಕ ಜವಾಬ್ದಾರಿಗೆ ಮೆಚ್ಚುಗೆ ತೆರಿಪಾದು ಜನಪ್ರತಿನಿಧಿಗಳು ಈ ರೀತಿ ಸಾಮಾಜಿಕ ಜವಾಬ್ದಾರಿನಿಂದ ತಂದು ಬಡವರಿಗೆ ಸಹಾಯ ಮಲ್ಪಡುವುದು ಪಂಡೇರು ಇಂಥದ್ದೇ ಬಡವರಿಗೆ 4 ಮನೆಯನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಇವತ್ತು ಐದನೇ ಮನೆಯ ಈ ಒಂದು ಗೃಹ ಪ್ರವೇಶದ ಶುಭ ಸಂದರ್ಭ. ವಿಶೇಷವಾಗಿ ನನ್ನ ಹುಟ್ಟುಹಬ್ಬದ ಈ ಒಂದು ಶುಭ ದಿನದಂದು ಒಂದು ಬಡವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂತಹ ಒಂದು ವಿನೂತನವಾಗಿರತಕ್ಕಂತಹ ಈ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಒಂದು ಆಸರೆ ಎಂಬಂತಹ ಒಂದು ಟ್ರಸ್ಟ್ ಒಂದು ಮಾಡಬೇಕೆಂಬಂತಹ ಒಂದು ಅಪೇಕ್ಷೆ ಇದೆ. ಹಾಗಾಗಿ ಈ ಒಂದು ಟ್ರಸ್ಟಿನ ಮುಖಾಂತರ ಇಂತಹ ಬಡವರಿಗೆ ಆ ಒಂದು ಮನೆ ನಿರ್ಮಾಣ ಕೊಡುವಂತಹ ಒಂದು ಮಹತ್ತರವಾಗಿರತಕ್ಕಂತಹ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ. ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗಲಿಲ್ಲ. ಆದರೆ ಸವಲತ್ತು ಸಿಗದಿದ್ದರೂ ತೊಂದರೆ ಇಲ್ಲ, ನಾನಿದ್ದೇನೆ, ನಿಮ್ಮ ಕಣ್ಣೊರೆಸುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳುವಂಥ ಧೈರ್ಯದಿಂದ ಈ ಸುಧೀರ್ ಶೆಟ್ಟಿಯವರ ಆ ಕುಟುಂಬಕ್ಕೆ ಧೈರ್ಯ ಕೊಟ್ಟು ಇವತ್ತು ಮನೆಯನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಭಾಳ ಒಳ್ಳೆಯದಾಗಬೇಕು ಮತ್ತು ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು, ಮಾದರಿಯಾದಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಹಾಗೆ ಇವತ್ತು ಸುಧೀರ್ ಶೆಟ್ಟಿಯವರು ಮಾಡಿದಂಥ ಕೆಲಸ ಒಳ್ಳೆಯದಾಗಲಿ, ಆ ಕೆಲಸ ಒಂದು ಆದರ್ಶಪ್ರಾಯವಾದಂಥ ಕೆಲಸವಾಗಿ ಬೆಳೆದು ಬರಲಿ, ಮುಂದಿನ ಎಲ್ಲ ಜನತೆಗೆ ಒಂದು ಆದರ್ಶ ಕೊಡುವಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಿದ್ದೇನೆ. ಪರೆ ತಲೆಮಾರನ್ನು ಹೊಸ ತಲೆಮಾರಿಗೆ ಜೋಡಿಸವನ ಕದ್ರಿ ಹವ್ಯಾಸಿ ಬಳದ ಕಾರ್ಯಕ್ರಮ ಪೆರ್ಮೆ ಪಡೆಪುನ ಒಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಪಂತೇರು ಕದ್ರಿ ಹವ್ಯಾಸಿ ಬಳಗ ಕುಡ್ಲರು ನಡಪಾಯಿನ ತ್ರಿಂಶತಿ ಸಂಭ್ರಮ ಕಾರ್ಯಕ್ರಮಟು 6 ಆಶೀರ್ವಚನ ಕೊರಿಯರು. ಹವ್ಯಾಸಿ ಬಳಗ ಕದ್ರಿದ 30ನೇ ವರ್ಷಾಚರಣೆ ತ್ರಿಂಶತಿ ಸಂಭ್ರಮ ಕಾರ್ಯಕ್ರಮ ಐತಾರ ಕುಡ್ಲದ ಪುರಭವನೋಡು ನಡತಂಡು ಹವ್ಯಾಸಿ ಬಳಗ ಕದ್ರಿದ ಸಂಚಾಲಕರು ಶರತ್ ಕುಮಾರ್ ಕದ್ರಿ ಮಾತ್ರೆಯನ್ನು ಎದುಕೊಂಡಿರು. ವಾಸ್ತು ತಜ್ಞರು ರಾಜಕುಮಾರ್ ಕುಲಶೇಖರ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಪೊಲ್ಯ ಉಮೇಶ್ ಶೆಟ್ಟಿ ಗುರುಕಾರ್ಮಿಡ್ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತ ತೀರ್ಥ ಸ್ವಾಮೀಜಿ ರೀತಿದು ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ನಡತಂಡು. ಯಕ್ಷಗಾನ ಕಲಾವಿದರು ಕೋಡಿ ಕೃಷ್ಣ ಗಾಣಿಗಿರಿಗೆ ಯಕ್ಷ ಕೌಶಿಕೆ
ಕಟೀಲ್ ರಮಾನಂದ ರಾಯರಿಗೆ ಯಕ್ಷ ತುಂಬುರ, ಕೊಕ್ಕಡ ಈಶ್ವರ ಭಟ್ರಿಗೆ ಯಕ್ಷ ಸೌಗಂಧಿಗೆ ಪ್ರಶಸ್ತಿ ಕೊರತು ಮರ್ಯಾದೆ ಮಲ್ತೀರು. ಉಡಿಪುದ ಯಕ್ಷಗಾನ ಕಲಾರಂಗದ ಕಾರ್ಯಂತಿರು ಮುರಳಿ ಕಡೆಕರ್, ವೇಷದಾರ ನಿಡ್ಲೆ ಗೋವಿಂದ ಭಟ್ ಬೊಕ್ಕ ಉಜಿರೆ ಅಶೋಕ್ ಭಟ್, ಮದ್ದಳೆದಾರು ಚೇವಾರ್ ಶಂಕರ ಕಾಮತಿರಿಗೆ ಯಕ್ಷ ಸಮ್ಮಾನದ ಮರ್ಯಾದೆ ಮಲ್ತೇರು. ಕರೆದುಪೋಯಿನ ಪ್ರಸಂಗ ಕರ್ತುಲು ಶಿಮಂತೂರು ನಾರಾಯಣ ಶೆಟ್ಟಿ, ಕಲಾವಿದಿರು ಪುತ್ತೂರು ಶ್ರೀಧರ ಭಂಡಾರಿ, ದೇವಕಾನ ಕೃಷ್ಣ ಭಟ್, ನಾಗೇಶ್ ಪ್ರಭು, ಕೃಷ್ಣಪ್ಪ ಕರ್ಕೇರ, ಕುಂಬ್ಳೆ ಸುಂದರ್ರಾವ್ ಮುಕ್ಲೇನ್ ನೆಂಪು ಮಲ್ತೊನ್ನ ಕಾರ್ಯಕ್ರಮ ನಡೆತಂಡು. ಕಲಾವಿದಿರ್ನ ಬಗೆಟ್ ಸರ್ಪಂಗಳ ಈಶ್ವರ ಭಟ್ ಪಾತೀರು, ಭಾಸ್ಕರ್ ರೈ ಕುಕ್ಕೊಳ್ಳಿ ಕಲಾವಿದಿರ್ನ ಮೆಚ್ಚುಗೆದ ಭಾಷಣ ಮಲ್ತೀರು. 18 ಜನ ಕಲಾವಿದರಿಗೆ ಮರ್ಯಾದೆ ಮೆಚ್ಚುಗೆ ಸಂದಾಯಿತ ಮಲ್ತೀರು. ಶ್ರೀ ಸಚ್ಚಿದಾನಂದ ಭಾರತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರ್ದು ಬೇತೆ ಬೇತೆ ಭಾಷೆ ಸಂಸ್ಕೃತಿದ ಕ್ಲೇನು ತನ್ನಂಚು ವೈಪುನ ಕಲೆ, ನಾಟ್ಯ, ಸಂಗೀತ, ವೇಷಭೂಷಣದ ಸಮಷ್ಟಿದ ಕಲೆ ಯಕ್ಷಗಾನ. ಪರ ತಲೆಮಾರನ್ನು ಹೊಸ ತಲೆಮಾರಿಗೆ ಜೋಡಿಸವನ ಕದ್ರ ಹವ್ಯಾಸಿ ಬಳಗದ ಕಾರ್ಯಕ್ರಮ ಪೆರ್ಮೆ ಪಡೆಪುನ ಒಂದು ಪಂಡಿರು. ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ, ಶಾಸಕರು ವೇದವ್ಯಾಸ್ ಕಾಮತ್, ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ನಮ್ಮ ಕೂಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ಕಟೀಲ್ ಮೇಳದ ಸಂಚಾಲಕರು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ, ಊರ್ವ ಸ್ಟೇಷನ್ ಇನ್ಸ್ಪೆಕ್ಟರ್ ಭಾರತಿ ಜಿ, ಮಾಧುಕೋಡಿ ಕೊರಗಜ್ಜ ಕ್ಷೇತ್ರದ ರೇಖಿ ಮಾಸ್ಟರ್ ವಿಜಯ ಸುವರ್ಣ, ಸಾನ್ನಿಧ್ಯ ವಸತಿ ಶಾಲೆದ ಆಡಳಿತಾಧಿಕಾರಿ ವಸಂತಕುಮಾರ್ ಶೆಟ್ಟಿ, ಜಾನಪದ ಪರಿಷತ್ದ ಪಮ್ಮಿ ಕೋಡಿಯಲ್ಬೈಲ್, ಯಕ್ಷಗಾನ ಸಂಘಟಕರು ಬೊಕ್ಕ ಕಲಾವಿದರು ಭುಜಬಲಿ ಧರ್ಮಸ್ಥಳ, ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ನಂದನ ಮಲ್ಯ, ಉದ್ಯಮಿ ಲೈನ ಶಶಿಧರ ಕಾರಂತ್, ಸೌಂದರ್ಯ ರಮೇಶ್, ಪೆರ್ಮುದೆ ಯಾದವ ಕೋಟ್ಯನ್, ವಿನೋಧರ ಪೂಜಾರಿ, ನಿತಿನ್ ಅತ್ತವರ, ಯಕ್ಷಗಾನ ಅಕಾಡೆಮಿ ಸದಸ್ಯರು ಮೋಹನ್ ಕೊಪ್ಪಳ ಕದ್ರಿ, ಮಹಾನಗರ ಪಾಲಿಕೆ ಸದಸ್ಯರು ಮನೋಹರ್ ಶೆಟ್ಟಿ ಕದ್ರಿ, ದೇರ್ಲಕಟ್ಟದ ಸುರೇಶ್ ಆಚಾರ್, ಕೃಷ್ಣರಾಜ ಆಚಾರ್ಯ ಕದ್ರಿ, ಕಲಾವಿದಿರು ನಿರ್ಮಲ ಎಸ್ ಶೆಟ್ಟಿ ಪಾಲ್ಗೊಂಡಿರು. ಶರಣ ಸುತ್ತ ತರಣಿ ಸೇನಾ ತಾಳಮದ್ದಲಿ ಬೊಕ್ಕ ರಾಜದಂಡಕ ಯಕ್ಷಗಾನ ಪ್ರದರ್ಶನ ಅಟ್ಟಣೆಯಾಗಿತ್ತಂಡು. ನಮಗೆ ಅನೇಕ ಅಪಸವ್ಯಗಳು ಕಾಣ್ತವೆ, ಆದರೆ ಹೋದ ಮೇಲೆ ಭಾಗವಹಿಸದೆ ಹಿಂತಿರುಗಿ ಬರುವುದಕ್ಕಿಲ್ಲ. ಒಲ್ಲದ ಮನಸ್ಸಿನಿಂದ ನಾವು ಆ ಕಾರ್ಯಕ್ರಮವನ್ನು ಮುಗಿಸಿ ಬರ್ತೇವೆ, ಆದರೆ ಅದರಲ್ಲಿ ತೃಪ್ತಿ ಆಗುವುದಿಲ್ಲ. ನಿಜವಾಗಿ ಕಲಾವಿದನಿಗೆ ತೃಪ್ತಿ ಆಗುವಂತಹದ್ದು ಸಿಗುವಂತಹ ಸಂಭಾವನೆಯಿಂದ ಅಲ್ಲ, ಬದಲಾಗಿ ಅಲ್ಲಿ ಆ ಪ್ರದರ್ಶನ ರೂಪುಗೊಂಡ ಪರಿ ಮತ್ತು ತನಗೆ ಸಿಕ್ಕಿದಂತಹ ಅವಕಾಶ, ಅದನ್ನು ಸರಿಯಾಗಿ ತಿಳಿದುಕೊಂಡವರು ಶರತ್ ಕುಮಾರ್ ಕದ್ರಿಯವರು. ಯಕ್ಷಗಾನ ಕಲೆ ಇವತ್ತು ಎಷ್ಟರ ಮಟ್ಟಿಗೆ ಅದು ಉಳಿದಿದ್ದರೆ ಬೆಳೆದಿದ್ದರೆ ಅದಕ್ಕೆ ಮುಖ್ಯ ಕಾರಣ ಯಕ್ಷಗಾನ ಸಂಘಟನೆಗಳು ಮತ್ತು ಯಕ್ಷಗಾನ ಸಂಘಟಕರು. ಅಂಥ ಒಂದು ಸಂಘಟನೆ ಹವ್ಯಾಸಿ ಬಳಗ ಕದ್ರಿ ಮಂಗಳೂರು ಇವತ್ತು 30 ವರ್ಷಗಳಿಂದ ಇಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಇಷ್ಟರ ಮಟ್ಟಿಗೆ ಅದು ಬೆಳೆದು ಬಂದಿದೆ ಅಂದರೆ ಯಕ್ಷಗಾನದ ಶಕ್ತಿ ಮತ್ತು ಅದರ ಹಿಂದಿರುವಂಥ ಅದರ ಮುಖ್ಯ ರೂವಾರಿಯಾಗಿರುವಂಥ ಶ್ರೀ ಶರತ್ ಕುಮಾರ್ ಕದ್ರಿ ಅವರ ಒಂದು ಬದ್ಧತೆ ಎಷ್ಟಿರ್ಬೋದು ಅನ್ನೋದನ್ನು ನಾವು ಊಹಿಸ್ಬೋದು. ಸಿದ್ದಕಟ್ಟೆಡು ಮಹಿಷಮರ್ದಿನಿ ಕಂಬಲ ಸಮಿತಿ ನಡಪಾಯಿನ ವೀರ ವಿಕ್ರಮ ಹೊಕ್ಕಾಡಿಗೋಡಿ ಕಂಬಲಡು ಒಟ್ಟು 185 ಜೋಡೇರುಕುಲು ಪಾಲ್ದೆತುಂದ ಮುಗಿತಲ ಲೇಸಿಡು ಇನಾಮಲಿನ ಪಟ್ಟಿಯರು. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆಡ್ ನಡತ್ನ ವೀರ ವಿಕ್ರಮ ಹೊಕ್ಕಾಡಿಗೋಳಿ ಕಂಬಲ ಶನಿವಾರ ಶುರುವಾದ ಐತಾರ ಅಕೇರಿಯಾಂಡ್ ಕನಪ್ಪಲಾಯ್ಡ್ ಆಜಿ ಜೋಡು, ಅಡ್ಡಪಲಾಯ್ಡ್ 10 ಜೋಡು, ಬಲ್ಲು ಮಲ್ಲೆಟ್ 25 ಜೋಡು, ನಾಯರ್ ಮಲ್ಲೆಟ್ 29 ಜೋಡು, ಬಲ್ಲು ಎಲ್ಲಿಟ್ 30 ಜೋಡು, ನಾಯರ್ ಎಲ್ಲಿಟ್ 85 ಜೋಡೇರುಕುಲು ಸೇರ್ನಂಚ ಒಟ್ಟು 185 ಜೋಡೇರುಕುಲು ಪಂತೊಡು ಪಾಲ್ದೆತೊಂಡ. ಕನಪ್ಪಲೈಡು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಬೊಕ್ಕ ಹಂಕರಜಲ ಶ್ರೀನಿವಾಸ ಬಿರ್ಮಣ್ಣ ಶೆಟ್ಟಿರ್ನ ಎರುಕುಲು 1ನೇ ಇನಾಮು ಬೊಕ್ಕ ನಿಡ್ಡೋಡಿ ಕಾನರಾಮ ಸುವರ್ಣಿರ್ನ ಎರುಕುಲು 2ನೇ ಇನಾಮು ಗೆಂದ್ಯ. ಅಡ್ಡಪಲೈಡು ನಾರಾವಿ ಯುವರಾಜ್ ಜೈನಿರ್ನ ಎ ಎರುಕುಲು ಬೊಕ್ಕ ಅರಣವೆ ಬಿ ಎರುಕುಲು 1 ಬೊಕ್ಕ 2ನೇ ಇನಾಮುಗು ಸಂಧ್ಯ. ಬಲ್ಲು ಮಲ್ಲೆಟ್ ವೇಣೂರು ಮುಡುಕೋಡಿ ಗಣೇಶ್ ನಾರಾಯಣ ಪಂಡಿತಿರ್ನ ಎ ಎರುಕುಲು, ಮಿಜಾರ್ ಪ್ರಸಾದ್ ನಿಲಯದ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟಿರ್ನ ಎ ಎರುಕುಲು 1 ಬೊಕ್ಕ 2ನೇ ಇನಾಮು ಪಡೆಯ. ಬಲ್ಲಿ ಎಲ್ಲಿಟ್ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿರ್ನ ಬಿ ಎರುಕುಲು ಬೊಕ್ಕ ಹೆಬ್ರಿ ಮಾಡಿಗೆ ಮನೆ ದಿಲೀಪ್ ಶಿವರಾಮ್ ಹೆಗ್ಡೆ 1 ಬೊಕ್ಕ 2ನೇ ಇನಾಮುಗು ಸಂಧ್ಯ. ನಾಯರ್ ಮಲ್ಲೆಟ್ ಕಕ್ಕೆ ಪದವು ಪೆರಂಗಾಲು ಬಾಬು ತನಿಯಪ್ಪ ಗೌಡ ಬೊಕ್ಕ ಪೊಸ್ಮಾರು ಸೂರ್ಯ ಶ್ರೀರತ್ನ ಸದಾಶಿವ ಶೆಟ್ಟಿರ್ನ ಎರುಕುಲು 1 ಬೊಕ್ಕ 2ನೇ ಇನಾಮುಗು ಸಂಧ್ಯ. ನಾಯರ್ ಎಲ್ಲಿಟ್ ಎರ್ಮಾಲ ಪುಚ್ಚೊಟ್ಟು ಬೂಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿರ್ನ ಎ ಎರುಕುಲು ಬೊಕ್ಕ ಮುನಿಯಾಲ್ ಉದಯಕುಮಾರ್ ಶೆಟ್ಟಿರ್ನ ಬಿ ಎರುಕುಲು 1 ಬೊಕ್ಕ 2ನೇ ಇನಾಮು ಗೆಂದ್ಯ. ಮುಗಿತಲ ಲೇಸಿಡು ಕಂಬಳ ಸಮಿತಿದ ಗುರ್ಕಾರ್ಯರು ರಕ್ಷಿತ್ ಶೆಟ್ಟಿ ದುಂಬಾಳ್ತಿಡು ಬಿನ್ನಿರ್ನ ಸೇರಿಗಡಿ ಇನಾಮ್ಲಿನ ಕುರ್ದು ಮರ್ಯಾದೆ ಮಲ್ತೇರು. ಹೆಬ್ರಿ ಮಾಡಿಗೆ ಮನೆ ದೀಪಕ್ ಶಿವರಾಮ ಹೆಗ್ಡೆ ವೀರ ಕರೆಟ್ ವಿಕ್ರಮ ಕರೆಟ್ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ್ ದಿನಕರ್ ಬಿಶೆಟ್ಟಿನ 2ನೇ ನಂಬರ್ದಲ್ಲೂ ಬಲದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತ ಕೊಡ್ತೇರೆ ಎರ್ಮಾಳು ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ 1ನೇ ನಂಬರ್ದಲ್ಲಿ ವಿಕ್ರಮ ಕರೆಟ್ ವೀರ ಕರೆಟ್ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರ್ 2ನೇ ನಂಬರ್ದಲ್ಲೂ ನಾಯರದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ
ವಿಕ್ರಮಕ್ಕರೆತ್ತ ಬಿಡ್ತಾರೆ ಹೊಸಮಾರು ಸುರೇಶ್ ದಕ್ಲು ವೀರ ಕರೆಟ್ ವಿಕ್ರಮ ಕರೆಟ್ ಕಕ್ಕೆ ಪದ ಪೆರಂಗಾಲ್ ದಕ್ಲು ನಾಯರದ ಮಲ್ಲ ವಿಭಾಗದ ಫೈನಲ್ದ ಸ್ಪರ್ಧೆ ವಿಕ್ರಮಕ್ಕರೆತ್ತ ಕಟಪಾಡಿ ಮೂಡುಬಟ್ಟು ಪೊಸಾರ್ದ ನಂದಿಗೋಣ ಬೊಬ್ಬರಿಯ ಬೊಕ್ಕ ನೀಚ ದೈವಸ್ಥಾನದ ವರ್ಷದ ನೇಮ 2 ದಿನ நடத்தಲು ಶನಿವಾರ ರಾತ್ರಿ ನಂದಿಗೋಣ ಬೊಕ್ಕ ಬೊಬ್ಬರಿಯಗು ಆಯ್ತರ ಪುಲ್ಯಕಾಂಡೆ ನೀಚ ದೈವಗು ನೇಮ ಕೊರಿಯರು ಭೂತಾರಾಧನೆ ತುಳುನಾಡು ಪ್ರಧಾನವಾಯಿನ ಪಿರಾಕದ ಆರಾಧನೆ ಆದಿತ್ತದು ಸಾರೋಡದ ಹಿಚ್ಚ ದೈವಲಿನ ಆರಾಧನೆ ಮಲ್ತೊಂದು ಸಂಕ್ರಾಂತಿ ಹಿಡಿದು ಸಂಕ್ರಾಂತಿಗೆ ತಂಬಿಲ ಕಾಲಾದಿಡಿದು ಕಾಲಾದಿಗೆ ದುಂಪದ ಬಲಿ ಗಡುಪಾಡಿ ನೇಮ ಕೋಲ ನೇಮ ವಿಶೇಷವಾದ ಧರ್ಮ ನೇಮ ಕೊರೊಂದು ಬೈದಿರು ಒಡಿಪು ಜಿಲ್ಲೆದ ಕಟಪಾಡಿ ಮೂಡುಬೆಟ್ಟು ಪೊಸಾರ್ದ ನಂದಿಗೋಣ ಬೊಬ್ಬರಿಯ ಬೊಕ್ಕ ನೀಚ ದೈವಸ್ಥಾನದ ವರ್ಷದ ನೇಮ ಬೊಕ್ಕ ನುಪ್ಪು ಪ್ರಸಾದ ಸೇವೆ ಶನಿವಾರ ಆಟಣೆ ಆದಿತ್ತಂಡು ಕೇಂದ್ರ ಶ್ರೀಧರ ತಂತ್ರಿಯರಿ ಇತ್ತದು ನವಕ ಕಲಶಾಭಿಷೇಕ ದುಂಪ ಮುಹೂರ್ತ ಮಧ್ಯಾಹ್ನ ನುಪ್ಪು ಪ್ರಸಾದ ನಡೆತದು ರಾತ್ರಿ ನಂದಿಗೋಣ ಬೊಕ್ಕ ಬೊಬ್ಬರಿಯ ದೈವಲಿನ ನೇಮ நடத்தಂಡು ಐತಾರ ಪುಲ್ಯಕಾಂಡೆ ನೀಚ ದೈವದ ನೇಮ ಆಟಣೆ ಆದಿತ್ತಂಡು ಊರ್ದ ಸುತ್ತಮುತ್ತದ ಊರ್ಲಿನ ಬೊಕ್ಕ ಪರ ಊರ ಭಕ್ತರು ನಂದಿಗೋಣ ಬೊಬ್ಬರಿಯ ಬೊಕ್ಕ ನೀಚ ದೈವಸ್ಥಾನ ಆಡಳಿತದಾಗ್ಲು ಚಾಕಿರಿ ವರ್ಗದಕ್ಲು ನೇಮ ತೂದು ದೈವಲಿನ ಇಂಬುನಟ್ಟೊಂದು ಬೂಲ್ಯ ಪ್ರಸಾದದ ತೊಂಡಿರು
ನಮ್ಮ ಕೆಲಸವನ್ನು ನಿಷ್ಠೆಡು ಮಲ್ತೊಂದು ಪೋಂಡ ಈ ಭೂಮಿಯೇ ಕೈಲಾಸ ಆಪನೊಂದು ಬಸವ ಸಮಿತಿ ಬೆಂಗಳೂರದ ಗುರುಕಾಯರು ಡಾಕ್ಟರ್ ಅರವಿಂದ ಜತ್ತಿ ಪಂತೇರು ಕುಳ್ಳಡ್ ನಡತ್ನ ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನಗಳು ಮುಗಿತಲ ಲೇಸಿದ ಆರು ಸಮ್ಮೇಳನದ ಗುರ್ಕಾರೆ ಪನ್ಪುನ ನಿಲಿಟ್ಟು ಪಾತೇರಿಯರು ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘ ನಂತೂರು ಪದವು ಕುಡ್ಲದ ನಿಲಿಟ್ಟು ಕುಡ್ಲದ ಪುರಭವನೋಡು ನಡತ್ನ ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನಗಳು ಮುಗಿತಲ ಲೇಸು ನಡತ್ತಲು ಉಮಾಫಾಲಕ್ಷಪ್ಪ ಮಾತ್ರೆ ನೆದುಕೊಂಡಿರು ಬಸವ ಸಮಿತಿ ಬೆಂಗಳೂರದ ಗುರ್ಕಾರ್ಯರು ಡಾಕ್ಟರ್ ಅರವಿಂದ ಜತ್ತಿ ಸಮ್ಮೇಳನದ ಗುರ್ಕಾರರಾದ ಪಾಲ್ದೆತೊನ್ನ ಮುಗಿತಲ ಲೇಸಿಡು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಮುಗಿತಲ ಭಾಷಣ ಮಲ್ತೇರು ಕುಡ್ಲದ ಪ್ರೆಸ್ ಕ್ಲಬ್ ಗುರ್ಕಾರ್ಯರು ಪಿ.ಬಿ. ಹರೀಶ್ ರೈ ಪಾತಿರ್ದು ಅಕ್ಕಮಹಾದೇವಿ ಬಸವಣ್ಣನ ವಚನಗಳು ಎಂಕ್ಲೆಗೆ ಇತ್ತೆಲ ಬಾಯ್ಪಾಠ ಉಂಡು ಪಂಡ ಐಕ್ ಕಾರಣ ಎಂಕ್ಲೆಗೆ ಶಾಲೆಡು ವಚನಲೇನು ಕಲ್ಪಾಯಿನ ಶಿಕ್ಷಕರು ಅಕ್ಲೆ ನೆಂಪು ಮಲ್ತೋನ್ವೆ ಅರವಿಂದ ಜತ್ತಿ ಪಣ್ಣಂಚ ಬಸವ ಜಯಂತಿನ ರಾಷ್ಟ್ರೀಯವಾದ ಆಚರಣೆ ಮಲ್ಪನಂಚ ಆವಡುವನ್ನು ಪಂಡಿರು ಡಾಕ್ಟರ್ ಅರವಿಂದ ಜತ್ತಿ ಪಾತಿರ್ದು ಮಾತಾ ಜೀವಾತ್ಮರೆಗೂ ಎಡ್ಡೆನೇ ಬಯಕಲ ಕಾಯಕನೇ ಕೈಲಾಸ ಶರಣರು ಏತಿಡ್ದೆ ಪಾತೆರ ಪಂತೇರು ನಮ್ಮ ಕೆಲಸವನ್ನು ನಿಷ್ಠೆಡು ಮಲ್ತೊಂದು ಪೋಂಡ ಈ ಭೂಮಿಯ ಕೈಲಾಸ ಆಪುಡು ಬಸವಣ್ಣನ ಒಂಜಿ ವಚನ ಯಾವು ಇಡೀ ಲೋಕೊಡು ಭ್ರಾತೃತ್ವ ನಿಲೆ ಮಲ್ಪೋಲಿ ವಚನಲು ಧರ್ಮ ಸಾಹಿತ್ಯವಾದ ಕರ್ನಾಟಕಕ್ಕೆ ಸೀಮಿತ ಆಯರ ಬಲ್ಲಿಂದು ಜತ್ತಿ ಪಂಡಿರು ಅಂಗವಿಕಲರಿಗೆ ವೀಲ್ ಚೇರ್ ಕೊರಿಯರು ದೈಜು ವರ್ಲ್ಡ್ ಆಡಳಿತ ನಿರ್ದೇಶಕರು ವಾಲ್ಟರ್ ನಂದಳಿಕೆರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ಅಕ್ಕಮಹಾದೇವಿ ವೀರಶೈವ ಮಹಿಳಾ ಸಂಘ ಕುಡ್ಲದ ಗುರ್ಕಾರ್ದಿ ಸುಮಾ ಅರುಣ್ ಮಾನ್ವಿ ಗುರ್ಕಾರ್ಮೆದ ಪಾತ್ರ ಪಂಡದು ಎಲ್ಲಿಯ ಮಟ್ಟುಡು ಮಲ್ತೊಂದಿತ್ತಿನ ವಚನ ಸಾಹಿತ್ಯ ಕಾರ್ಯಕ್ರಮನು ಮಲ್ಲ ಮಟ್ಟುಡು ಮಲ್ತೊಂದುಲ್ಲ ಎಂಕ್ಲಿನ ಒಟ್ಟುಗು ಅರವಿಂದ ಜತ್ತಿರು ಉಪ್ಪುನವೇ ಎಂಕ್ಲಿನ ಸೌಭಾಗ್ಯ ಎಂಕ್ಲೆ ಕುಡ್ಲಡು ಬಸವಣ್ಣನ ಒಂಜಿ ಮೂರ್ತಿಲ ತಾಪನೆ ಮಲ್ಪೆರೆ ಸಾಧ್ಯ ಆತಜಿ ಅಂಚಿನವಳು ಜತ್ತೀರು ಅಮೇರಿಕಡು 27 ಮೂರ್ತಿ ತಾಪನೆ ಮಲ್ತದಿರ್ಪಂಡ ಅವು ಶ್ರೇಷ್ಠವಾಯಿನ ಪೆರ್ಮೆದ ಕಾರ್ಯ ಅನ್ಪಂಡಿರು ಶ್ರೀನಿವಾಸ ಸಮೂಹ ಬರವು ಸಂಸ್ಥೆನ ವಿಜಯಲಕ್ಷ್ಮೀರಾವ್ ಸಂಶೋಧಕರು ದುಂಬುದ ಟೀಚರ್ ಬಿ.ಎಂ. ರೋಹಿಣಿ ಕುಡುಪು ಒಡಿಪು ಜಿಲ್ಲೆ ಶರಣ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ನಿರಂಜನ್ ಜೋಶಿ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಡಾಕ್ಟರ್ ಜಯಪ್ರಕಾಶ್ ತೊಟ್ಟೆತೋಡಿ ದುಂಬುದ ಪ್ರಾಧ್ಯಾಪಕರು ಪ್ರೊಫೆಸರ್ ಜಯಪ್ಪ ಶ್ರೀಧರ ಮಣಿಯಾನಿ ಪ್ರಧಾನ ಸಂಚಾಲಕರು ಸುರೇಂದ್ರ ರಾವ್ ಲೇಸ್ಡು ಪಾಲ್ಗೊಂಡಿರು ಒಂದು ಮೂಲ ಮಂತ್ರ ವಚನ ಸಾಹಿತ್ಯದ ವಚನಗಳ ಮೂಲಕ ಬಸವಣ್ಣರ ಮೂಲಕ ಆಗಿದೆ. ನಿಜವಾಗ್ಲೂ ಇದೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಬಸವಣ್ಣವರ ಏನು ಒಂದು ಜಯಂತಿ ಆಚರಣೆ ಆಗಬೇಕು ಅನ್ನೋ ತಮ್ಮ ಆಶಯ ಇದೆ. ನಮ್ಮ ಜನಪ್ರತಿನಿಧಿಗಳ ಮೂಲಕ ಈ ಕಾರ್ಯಕ್ರಮವನ್ನು ತಾವು ಖಂಡಿತ ಸಾಕಾರಗೊಳಿಸಬೇಕು ಅಂತ ಶಕ್ತಿ ನಿಮಗೆ ಭಗವಂತ ಕರುಣಿಸಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ವಿಶೇಷವಾಗಿ ತುಳುನಾಡಿನ ಜನತೆಯ ಪರವಾಗಿ ನಾವೆಲ್ಲರೂ ಕೂಡ ಎಲ್ಲವನ್ನ ಮಾತು ಕತೆ ಇದನ್ನೆಲ್ಲ ಬಿಟ್ಟು ನಮ್ಮ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾ ಹೋದರೆ ಈ ಭೂಮಿಯೇ ಕೈಲಾಸವಾಗ್ತದೆ. ಮತ್ತು ಬಸವಣ್ಣನವರು ಕಾಯವೇ ಕೈಲಾಸ. ಈ ಸಣ್ಣ ಸಣ್ಣ ಸುಳ್ಳು ನುಡಿಗಳು ದೇವನೊಬ್ಬ ನಾಮ ಹಲವು ಇಲ್ಲಿಗೂ ನಮಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲಿ ಹೊಡೆದಾಡ್ಕೊಂಡಿರ್ತೀವಿ. ಇಲ್ಲಿವರೆಗೆ ನಮಗೆ ಒಂದು ಬಸವಣ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಮಂಗಳೂರಲ್ಲಿ. ಆದರೆ ಅವರು 27 ಬಸವಣ್ಣನನ್ನು ಅಮೇರಿಕದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಪುಣ್ಯಾತ್ಮರು. ಅವರು ಸಾಧನೆ ಎಷ್ಟಿರ್ಬೋದು ಅನ್ನೋದು ಸ್ವಲ್ಪ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಅವರ ಈ ಸಾಧನೆಯನ್ನು ನಾವು ಊಹೆ ಮಾಡಿಕೊಳ್ಳೋದಷ್ಟು ಒಂದು ದೊಡ್ಡ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆ ಇದೆ ಅಂದರೆ ಅದು ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಪುಣ್ಯ ಸರ್. ಇವತ್ತು ಮಂಗಳೂರು, ನಮ್ಮ ಇಡೀ ಮಂಗಳೂರೇ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ತಲೆಬಾಗಿದೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಅಯ್ಯಪ್ಪ ಭಕ್ತವೃಂದ ಕಿನ್ನಿಗೋಳಿದ 5ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಮಾಪೂಜೆ ಗೆಂಡ ಸೇವೆ ಪಳನಿ ಗುರುಸ್ವಾಮಿ ಬೊಕ್ಕ ರವೀಶ್ ಗುರುಸ್ವಾಮಿ ದುಂಬಾಳ್ತಿಡು ನಡತಂಡು. ಮಕರ ಸಂಕ್ರಾಂತಿಗೆ ನನ್ನ ಒಂಜಿ ವಾರ ಉಂಡಾತಿ ಶ್ರೀ ಕ್ಷೇತ್ರ ಶಬರಿಮಲೆಟ್ ಅಯ್ಯಪ್ಪ ಜ್ಯೋತಿ ತೂಯರೆ ಭಕ್ತಿರು ಪಿದಾಡ್ನ ಗೌಜಿಡುಲ್ಲೇರು. ಅಯ್ಯಪ್ಪ ಸ್ವಾಮಿನ ಮಾಲೆ ಪಾಡ್ದು ಇರುಮುಡಿ ತುಂಬೊಂದು ಮಲೆಕ್ಕು ಪಿದಾಡೊಂದುಲ್ಲೇರು. ಶ್ರೀ ಅಯ್ಯಪ್ಪ ಭಕ್ತವೃಂದ ಕಿನ್ನಿಗೋಳಿಲಕ್ಲು 5ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಮಾಪೂಜೆ ಗೆಂಡ ಸೇವೆ ಅಪ್ಪದ ಸೇವೆ ನಡಪಾಯರು. ಪಳನಿ ಗುರುಸ್ವಾಮಿ ಬೊಕ್ಕ ರವೀಶ್ ಗುರುಸ್ವಾಮಿ ಪೂಜೆದ ದುಂಬಾಳತೆ ವಹಿಸಿದಿತ್ತೇರು. ರಾತ್ರಿ ಪಾಲರ್ಷ ಮರತ್ತ ದೀಪಾರಾಧನೆದ ಮೆರವಣಿಗೆ ಯುಗಪುರುಷ ಕಿನ್ನಿಗೋಳಿಡ್ದು ಅಯ್ಯಪ್ಪ ಸ್ವಾಮಿ ಪೂಜಾ ಸಾನ್ನಿಧ್ಯಗೂ ಬತ್ತಂಡು. ಅಪ್ಪ ಸೇವೆದ ಒಟ್ಟಿಗೂ ಮಾಪೂಜೆ ಪುಲ್ಯಕಾಂಡೆ ಗೆಂಡ ಸೇವೆ ಗೆಜ್ಜೆಗಿರಿ ಮೇಳೊಡೆದು ಆಟ ಆಟಣೆ ಆದಿತ್ತಂಡು. ಬಜಪೆದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವು ಸರ್ಕಾರದ ಅನುದಾನ ದೆಪ್ಪಾದ ಕೊರ್ಪುನು ಒಂದು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ರವಿಶೆಟ್ಟಿ ಬಡವಜೆ ಪಂತೇರು.
ಕುಡ್ಲ ತಾಲೂಕು ಬಜಪೆ ಕೈತಲದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆವಂದಿಸಿತು. ಐತರ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ರವಿಶೆಟ್ಟಿ ಬಡವಜೆ ದೇವಸ್ಥಾನಕ್ಕೂ ಬತ್ತದು ಶ್ರೀ ಆದಿನಾಥೇಶ್ವರ ದೇವರನ ಎಂಬುನಟ್ಟೊಂದು ಪ್ರಸಾದದ ತೊಂದಿರು. ಕ್ಷೇತ್ರದ ಜೀರ್ಣೋದ್ಧಾರ ಕಾಮಗಾರಿಯನ್ನು ತೂಯಿನಾರಿಗೂ ಕ್ಷೇತ್ರದ ದುಂಬುದ ಗುರುಕಾರ್ಯರು ಮಂಜುನಾಥ ಭಂಡಾರಿ ಶೆಡ್ಡೆ ಬೊಕ್ಕ ಆಡಳಿತ ಮಂಡಳಿ ಮುಖ್ಯಸ್ಥರು ಹರೀಶ್ ಶೆಟ್ಟಿ ಕ್ಷೇತ್ರದ ಬಗೆಟ್ ಮಾಹಿತಿ ಕೊರಿಯರು. ರವಿಶೆಟ್ಟಿ ಪಾತಿರ್ದು ಆದಿನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಗೂ ಸರ್ಕಾರದ್ದು ಅನುದಾನ ದೆಪ್ಪಾದ ಕೊರ್ಪುಂಡು ವೈಯಕ್ತಿಕವಾದ ದೇಣಿಗೆ ಕೊರ್ಪೆ ಅಂದ್ಲ ಪಂಡೇರು. ದೇವಸ್ಥಾನದ ರಾಜಗೋಪುರ ಕಟ್ಟುನ ಸಭಾಂಗಣ ಕಾಮಗಾರಿ ನಡೆತೊಂದುಂಡು ಭಕ್ತರು ಶ್ರಮದಾನ ಮಲ್ತೊಂದುಲೇರು. ರಾಜ್ಯದ ಧಾರ್ಮಿಕ ಪರಿಷತ್ತಿಗೆ ರಾಜ್ಯ ಸದಸ್ಯರಾದ ಅಧಿಕಾರದ ತಂದು ಸುರುತ ಸರ್ತಿ ರವಿಶೆಟ್ಟಿ ದೇವಸ್ಥಾನಕ್ಕೂ ಬೈದೇರು. ಆದಿನಾಥೇಶ್ವರನ ಪೂಜೆ ಮಲ್ಪನ ರಮೇಶ್ ಭಟ್, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಸುಜಿತ ಆಳ್ವ ಏತ ಮೊಗ್ಗೆರ್ಗುತ್ತು, ವ್ಯವಸ್ಥಾಪನಾ ಸಮಿತಿ ದಕ್ಲು ಜೀರ್ಣೋದ್ಧಾರ ಸಮಿತಿ ದಕ್ಲು ಈ ಪೊರ್ತುಡಿತ್ತೇರು. ದೇವರ ಪ್ರಾರ್ಥನೆ ಮಾಡಿ ಒಂದು ಅನುಗ್ರಹ ಅಂದ ಅವು ನಂಗೆ ಕೈಕ ಪುಣ್ಯ ನಂಗೆ ದಿಕ್ಕು ಅಂಜನೇ ಜನ ನಂಗೆ ಓದಿತ್ತು ಅವತ್ತಿನ ಹೋಗ್ಲಿ ರದ್ದೆ ಇರ್ಲಿ ಮಾತ್ರ ರದ್ದಿಗೆ ನಾವೆಲ್ಲ ದೇವರ ಸೌಭಾಗ್ಯ ಎಂಗ್ಲೊಂದು ಬರ್ರೆ ಅವಕಾಶ ಸಿಕ್ಕದು ಯಾರಂತ ಪ್ರಾರ್ಥನೆ ಅಂತೆ ಏನ ಎದುರುತ್ತದೆ ನಾನು ಕೋಟೆ ಹೆಂಗೆಲ್ಲ ಪ್ರಶ್ನೆ ಬಂದೆ ಈಶ್ವರನ ಕ್ಷೇತ್ರ ಗೋಪಾಲ ನಾನು ಹೋತೆ ನಮ್ಮ ಕೈ ದೇವರ ಮುಂದೆ ಈಶ್ವರನ ದೇವಸ್ಥಾನ ಆತನು ಒಂದು ಬ್ಯಾಂಡ್ ಮತ್ತೆ ಅವು ಯಾವ ಒಂದು ನಾನು ಎರಡು ದೇವರ ಆತ ನಮ್ಮ ದೇವರ ಮಾಡ್ತಾರೆ ಪೂರ್ಣತೆ ನೀವು ಪ್ರಾರ್ಥನೆ ದೇವರನ್ನ ಕೊರೋನಾಗ ಹೋಲ್ಕೊರ್ಪೇರು ಮುಂಚೆ ಗೊತ್ತಾಗ ಯೋಗ ಏನು ಪೂರ ಯೋಗ ಅಂತ ನಡೆಸ್ತಂದೆ ನಮ್ಮ ದಾಲ ಈಗಿನ ಹೇಗೆ ಮುರಳೀಧರ ಸೇತುವೆ ಬಂಡಕ್ಕೆ ಟಿವಿ ಅತಿ ಬಂದ ಸ್ವಲ್ಪ ಬಂದು ಮಾಧ್ಯಮದಕ್ಕೂ ಮಾತೆರೆಗಳಿಗೆ ಬಂದು ಆ ದೇವರ ಗುಣರಾಜ ಗುರು ಉಲೈ ಬಿಟ್ಟು ಪೆರ್ಮಂಕಿದ ಶ್ರೀ ಅಯ್ಯಪ್ಪ ಭಕ್ತವೃಂದದ ಶ್ರೀ ಅಯ್ಯಪ್ಪ ಸ್ವಾಮಿನ ಮಹಾಪೂಜೆ ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮ 2 ದಿನ ನಡೆತದೆ. ಶನಿವಾರ ರಾತ್ರಿ ಪಾವಂಜಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ದಿದಿತ್ತೇರು. ಇತ್ತು ಶಬರಿಮಲೆ ಅಯ್ಯಪ್ಪನ ಸ್ವಾಮಿಯೇ ಶರಣಂ ಅಯ್ಯಪ್ಪ ನಾಮಸ್ಮರಣೆ ನಡೆತಂದಿತ್ತದೆ. ಅಯ್ಯಪ್ಪ ಸ್ವಾಮಿಲು ಶಬರಿಮಲೆಗೆ ಪೋವಂದುಲ್ಲೇರು. ಕುಡ್ಲ ತಾಲೂಕುದ ಉಲೈಪುಟ್ಟು ಪೆರ್ಮಂಕಿ ಶ್ರೀ ಸದಾಶಿವ ದೇವಸ್ಥಾನಡು ಶ್ರೀ ಅಯ್ಯಪ್ಪ ಭಕ್ತವೃಂದ ಪೆರ್ಮಂಕಿದ 28ನೇ ವರ್ಷದ ಮಾಪೂಜೆ ಶನಿವಾರ ನಡೆದಿದೆ. ಆಲೆಕ್ಕುಡು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟಣೆ ಮಲ್ತಿತ್ತೇರು. ಶ್ರೀ ಸದಾಶಿವ ದೇವರಿಗೆ ರಂಗಪೂಜೆ, ಅಯ್ಯಪ್ಪ ಸ್ವಾಮಿಗೆ ದೀಪಾಲಂಕಾರ, ಪಡಿಪೂಜೆ, ಮಾಪೂಜೆ, ನೂಪಪ್ರಸಾದ ನಡಪಾದ ಸೇವೆ ಆಟ ನಡೆತದೆ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಪಾವಂಜಿ ಮೇಳದಕ್ಲು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬದು ತೋಜಾಯರು. ಊರ್ದ ಸುತ್ತಮುತ್ತದ ಅಯ್ಯಪ್ಪ ಭಕ್ತರು ಆಟದ ಅಭಿಮಾನಿರು ಶ್ರೀ ಅಯ್ಯಪ್ಪ ಭಕ್ತವೃಂದ ಪೆರ್ಮಂಕಿದ ಅಯ್ಯಪ್ಪ ಸ್ವಾಮಿಲು ಅಯ್ಯಪ್ಪ ಸ್ವಾಮಿನ ಇಂಬುನಟ್ಟೊಂದು ಆಟ ತುಯ್ಯರು. ಕಟಪಾಡಿ ಪೇಂಟೆಬಿಟ್ಟು ಭಗವಾನ್ ಬಬ್ಬು ಸ್ವಾಮಿ ದೇವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿಡು 2 ದಿನ ವರ್ಷದ ಕೋಲ ನೇಮ ನಡೆಸುತ್ತಿದೆ. ಆಯ್ತರ ಸ್ವಾಮಿ ಕೊರಗಜ್ಜನ ಕೋಲ ನಡೆಯುತ್ತದೆ. ಎನ್ಸೂರ ಬರ್ಕಿದ ಬೈರಕ್ಕೆ ಬೈದ ದಿನ ತಾಂಕನೋಡು ಎಲ್ಲೆ ಪೋದು ಮಲ್ಲೆ ಆಯ್ನ ತನಿಯೇ ಎಲ್ಲೆ ಪ್ರಾಯೋಡೆ ಕಾಣಿಕ ಮೆರೆದು ತಾನು ಏರುನ್ ತೋಜಾದ ಕೊರ್ನಾಯ್ ಜವನ ಪ್ರಾಯೋಡೆ ಕಾಯಬುಡ್ದು ಮಾಯಗೆ ಸಂದದು ಗೋಳಿದ ಮರತ ಕಟ್ಟಿಡ ನಿಲೆ ಊರೊಂದು ಬೈದ್ನ ಸತ್ಯ ಆದಿಲ್ಲಿ ಸಾರ್ಲಪಟ್ಟದ ಅಜ್ಜೆ ಕೊರಗಜ್ಜೆಂದು ಪನ್ಪವನ್ನ ಮಾತಾ ಜಾತಿ ಧರ್ಮದಕ್ಲು ಆರಾಧನೆ ಮಲ್ತೊಂದು ಬೈದ್ನ ಮಾಮಾಯಿ ಕರಗು
ಅಗೆಲು ಬಲಸದು ಅಂಗಾದನೆಗೆ ಕಲಿದಿದ್ದು ಕೋಲ ಕುರ್ದು ನಂಬೊಂದು ಬೈದಿರು ತುಳುನಾಡ ಜನ ಮಾಡಿಲು. ಒಡಿಪು ಜಿಲ್ಲೆ ಕಟಪಾಡಿದ ಪೇಂಟೆಬುಟ್ಟು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನಡು ಕೊರಗಜ್ಜೆ ಕಾಣಿಕ ಮೇರೊಂದಿತ್ತು ವರ್ಷದ ನೇಮುಡು ಸ್ವಾಮಿ ಕೊರಗಜ್ಜ ಸನ್ನಿಧಿಲಿ ಕೋಲ ನಡಪಾಯರು. ಊರ್ದ ಸುತ್ತಮುತ್ತದ ಬೊಕ್ಕ ಪರ ಊರ ಭಕ್ತರು ದೈವಸ್ಥಾನ ಆಡಳಿತ ಮಂಡಳಿದಕ್ಲು ಚಾಕಿರಿ ವರ್ಗದಕ್ಲು ಈ ಪೊರ್ತುಡಿತು ಸ್ವಾಮಿ ಕೊರಗಜ್ಜನ ಕೋಲ ತೂದು ಕರಿಗಂಧ ಬೂಲ್ಯಾದೆ ತೊಂಡಿರು. ಮಂಜೇಶ್ವರ ತಾಲೂಕು ವರ್ಕಾಡಿ ಧರ್ಮನಗರದ ತಿಮ್ಮಂಗೂರು ಅಣೆತ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರಡು ಹೊಸ ಶಿಲೆಕಲ್ಲದ ಗುಂಡುಡು ಅಯ್ಯಪ್ಪ ಸ್ವಾಮಿನ ಮೂರ್ತಿ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಜನವರಿ 8 ಬುಧಾರ ಕಾಂಡೆ 14 ನಡಪುಂಡು 11 ಧಾರ್ಮಿಕ ಸಭಾಲೀಸೆ ಮಧ್ಯಾಹ್ನ 1:15 ಶ್ರೀ ಕಾವಿ ಯಕ್ಷ ಬಳಗ ವರ್ಕಾಡಿ ಮುಕ್ಲೆಡ್ದು ಭಸ್ಮಾಸುರ ಮೋಹಿನಿ ತಾಳಮದ್ದಲಿ ಅಟ್ಟಣೆ ಆತನೆಂದು ಕ್ಷೇತ್ರದ ಪ್ರಕಟಣೆ ತಿರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಗಳು ಮುಗಿದು ಸೊಲ್ಮೆಗೆ.